ಈ ದೇಶದಲ್ಲಿ ಅನ್ಯಾಯವೇ ಕಾನೂನು ಆಗುವುದಾದ್ರೆ ಪ್ರತಿಭಟನೆ ಈ ದೇಶ ಜನರ ಕರ್ತವ್ಯವಾಗ್ತದೆ. ಅವಾಗ ಪ್ರತಿಯೊಂದು ಕೂಡ ಪ್ರತಿಭಟನೆ ಬರ್ತಾರೆ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ಇದು ಬರೀ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡದಂತ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವ್ರ ಮೇಲೆ ಕೇಸ್ ಇದೆ, ಅವ್ರು ರೌಡಿಗಲ್ಲ, ಎಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಅವರು ನೀವು ಯಾಕೆ ಅಂತ ಹೋಗ್ಲಿಕ್ಕೆ ಬಿಡ್ತೀರಿ? ಯಾಕೆ ಮಾತಾಡೋದಿಲ್ಲ? ಯಾಕೆ ನಿಮ್ಗೆ ಅನ್ಯಾಯ ಆಗಿದೆ ಈ ರೀತಿ ಅಂತ ಅವ್ರಿಗೆ ಪರಿಹಾರ ಘೋಷಣೆ ಯಾಕೆ ಮಾಡೋದಿಲ್ಲ? ಯಾರು ರೌಡಿಗಳಿಗೆ ಕೊಡ್ತೀರಿ, ಸತ್ರ ಪರಿಹಾರ ಕೊಡ್ತೀರಿ ಇಲ್ಲಿ ಕೂತ್ಕೊಂಡು? ಕೊಡಗಿನ ಶಾಸಕ ಅಂತ ಡಾಕ್ಟರ್ ಮಂತರ್ಗೌಡ್ರವರು, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂಥ ಮಮತಾ DS ಗಟ್ಟಿರವರು, ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿರುವಂಥ ಸದಾಶಿವ ಉಲ್ಲಾಲ್ ಅವರು, ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತಹ ರಮೇಶ್ ಶೆಟ್ಟಿರವರು, ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ನವಾಜ್ರವರು, ಉಪಾಧ್ಯಕ್ಷ ಅಂತ ಬಚ್ಚಿರವರು, ಮಾಜಿ ರಾಜ್ಯ ಉಪಾಧ್ಯಕ್ಷ ಆಗಿರುವಂಥ ಸುಯಲ್ ಕಂದಕ್ ಅವರು, ಮೇಲೆ ನಮ್ಮ ಜಿಲ್ಲೆ SC ಆಗದ ಅಧ್ಯಕ್ಷ ಆಗಿರುವಂಥ ಶೇಖರ್ ಅವರು, ಬೆಳ್ತಂಗಟ್ಟವರು, ಇನ್ನಿತರ ಪ್ರಮುಖ ಉಪಸ್ಥಿತರಿದ್ದಾರೆ. ನೀತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ತದನಂತರ ಹಲವಾರು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಆತ್ಮಹತ್ಯೆ, ಸಾವು, ಇದಕ್ಕೆ ಪ್ರತಿಭಟಿಸಿದಂಥ ಆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸ್ ಬಲಪ್ರಯೋಗ ಮಾಡಿಕೊಂಡು ಲಾಠಿಯಲ್ಲಿ ಹೊಡೆಯುವಂಥದ್ದು, ಇದರ ಜೊತೆಯಲ್ಲಿ ಬಹುಶಃ ಪೊಲೀಸರ ಜೊತೆಯಲ್ಲಿ ಕೆಲವು ಮಟ್ಟ ಸ್ಥಳೀಯರು ಕೂಡ ಇವತ್ತು ಸೇರಿ ಇವತ್ತು ಹೊಡೆಯುವಂಥ ಒಂದು ದೃಶ್ಯಗಳು, ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂತಹ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಹ ರಾಜ್ಯದ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು ಅವರನ್ನು ಬಂಧಿಸಿ ಬಹುಶಃ ಅವರ ವಿರುದ್ಧ ಕ್ರಮ ತಗೊಂಡನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಬಹುಶಃ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರ ಆ ನೋವಿಗೆ ಇವತ್ತು ಧ್ವನಿಯಾಗಿ ನಿಂತಹ ಮತ್ತು ಪ್ರತಿಭಟಿಸುವಂಥ ವಿರುದ್ಧ ಈ ರೀತಿಯ ಕ್ರಮ ತೆಗೆದುಕೊಳ್ತಿರುವುದು ಇದು ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ಅಪಪ್ರಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು? ಇವತ್ತು ಪಾರ್ಲಿಮೆಂಟಲ್ಲಿ ಕೂಡ ಈ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ತಾವು ಅರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೆ ಇಲ್ವಾ? ಸುಧಾರಣೆ ಆಗೋದಂಥ ದೇಶ ಎಲ್ಲಿಯಾದರೂ ಇವತ್ತು ಅಭಿವೃದ್ಧಿ ಆಗಿದ್ದೇ ಇದೆಯಾ? ಎಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೊಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟ ಹಾಗೆ ನೀಟಿನ ಅವರು ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ? ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? ಈ ದೇಶದಲ್ಲಿ ಏನು ಬೇಕಾದ್ದು ಯಾರಿಗೆ ಬೇಕಾದ್ದು ಮಾಡಿಕೊಂಡು ಹೋಗ್ಬೋದಾ? ಯಾವಾಗ ಅನ್ಯಾಯವೇ ಕಾನೂನು ಆಗ್ತದೆ, ಅನ್ಯಾಯವೇ ಕಾನೂನಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ BJP ಕೇಂದ್ರ ಸರ್ಕಾರ
ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನು ಅಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಕೂಡ ಈ ದೇಶದಲ್ಲಿ ಪ್ರತಿಭಟನೆ ಆಗದೆ ಏನಾದೊಂದು ಆಗಿದೆಯಾ? ಆದ ಕಾರಣ ಬಹುಶಃ ಇವತ್ತು ಆ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿಯವರು ಇನ್ನಿತರ ಮುಖಂಡರು ಅವರ ಹೋರಾಟದ ಬೇಡಿಕೆ ಏನಿದೆ? ಒಂದು, ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು. ಎರಡು, ಆ ಸಹೋದರ ಮತ್ತು ಸಹೋದರಿಯರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ ಮಾನಸಿಕ ಆಘಾತಕ್ಕೆ ಒಳಪಟ್ಟು ಯಾರು ಇವತ್ತು ತೀರಿ ಹೋಗಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಈ ಬೇಡಿಕೆಯಲ್ಲಿ ಏನು ತಪ್ಪಿದೆ? ಇದು ಅವರ ಬಹುಶಃ ಅಲ್ಲಿಯ ನಾಯಕರು ಮತ್ತು ರಾಹುಲ್ ಗಾಂಧೀಜಿ ಬೇಡಿಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಅವರ ಪೋಷಕ ಮತ್ತು ರಕ್ಷಕರ ಇದು ಬೇಡಿಕೆ ಇವತ್ತು ಆಗಿದೆ. ಇದನ್ನು ಈಡೇರಿಸಲೇಬೇಕು. ಇದು ಈಡೇರಿಸುವ ತನಕ ಇದು ಹೋರಾಟ ಖಂಡಿತವಾಗಿ ದೇಶ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇದನ್ನು ಹೊರಗೆ ಚರ್ಚೆ ಮಾಡಲಿಕ್ಕೂ ಇಲ್ಲ, ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದದ್ದು, ಈ ದೇಶದಲ್ಲಿ ಇವತ್ತು ಸಂವಿಧಾನಬದ್ಧ ಮತ್ತು BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾದ ಆಡಳಿತ ಇವತ್ತು ನಡೆಸ್ತಾ ಇವತ್ತು ಇದೆ ಅಂತ ಹೇಳಿಕೊಂಡು ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ KJ ಜಾರ್ಜ್ ರಾಜೀನಾಮೆ ನೀವು ಯಾಕೆ ಹೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. KJ ಜಾರ್ಜ್ ಅವರು ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ BJP ಅವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ಇದು ಬರೀ ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ದೇಶದ ಭವಿಷ್ಯದ ದಿನಗಳಲ್ಲಿ ನಮ್ಮ ದೇಶ ಸತ್ಪ್ರಜೆಗೆ ಬರುವಂಥ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂಥ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗೇನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ. ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟುಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದ ವಿರುದ್ಧ ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ.
ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರೋಪ ಎಲ್ಲ ಬದಿಗಿಡುವ. ಈಗ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ 20 ಜನ ತೀರಿ ಹೋಗಿದ್ದಾರೆ ಇಲ್ವಾ ವಿದ್ಯಾರ್ಥಿಗಳು? ಇವು ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ ಮತ್ತು ಅವ್ರ ಕುಟುಂಬದ ಒತ್ತಡ ಇದ್ದಾರೆ ಇಲ್ವಾ? ಇದಕ್ಕೆ ನೈತಿಕವಾದ ಜವಾಬ್ದಾರಿ ಯಾರು? ಯಾಕೆ ತಡ ಮಾಡಿದ ಕಾರಣ ಅಲ್ವ ಈ ಪ್ರತಿಭಟನೆ ಆಗುವಂಥದ್ದು? ಪ್ರಧಾನಮಂತ್ರಿಗಳು ಮತ್ತು ಈ ಕೇಂದ್ರ ಸರ್ಕಾರ ಸೂಕ್ತವಾದ ಸಮಯದಲ್ಲಿ ಎದ್ದು ನಿಂತು ಆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿದರೆ ಇದೆಲ್ಲ ಪರಿಸ್ಥಿತಿ ಬರಲಿಕ್ಕೆ ಉಂಟಾ? ಈ ದೇಶದ ಏನು ಕೂಡ ಅದು ಸುಮ್ಮನೆ ಇರಬೇಕು, ಯಾರು ಪ್ರತಿಭಟನೆ ಮಾಡಬಾರ್ದು. ಪ್ರತಿಭಟನೆ ಮಾಡಿದ ನಂತರ ಪ್ರತಿಭಟನೆ ಕಾರಣದಿಂದ ಆಯಿತು. ಯಾಕೆ ಪ್ರತಿಭಟನೆ? ನಾನು ಹೇಳಿದೆ ಅಲ್ಲ, ಅನ್ಯಾಯವೇ ಆ ಪಂಜಾಬಿನ ರೈತರು ಪ್ರತಿಭಟನೆ ಕೂತ್ಕೊಂಡ್ರು. ಅದಕ್ಕೇನು ಹೇಳಿದರು? ಯಾರು ಅಂತೇಳಿ ಅವರ ಮೇಲೆ ಟ್ರ್ಯಾಕ್ಟರ್ ಓಡಿಸೋದು, ಅವ್ರು ಯಾನ ಒಂದು ಫೋಟೋ ಹಾಕಿ ಎಲ್ಲಿ ಒಬ್ಬ ಏನು ಹೇಳೋದು, ಈ ರೀತಿ ಮಾಡಿದರು. ಇವರು ಮಾಡಿದರೆ ಯಾರು ಹೊರಗೆ ಈ ರೀತಿ ಆದರೆ ಹೊರಗಿನವರು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಗುಪ್ತಾಚಾರ ಇಲ್ವಾ? ಏನಾಗಿದೆ ಅವರು ಗುಪ್ತಾಚಾರ ಎಲ್ಲ ಹೋಗಿದೆಯಾ ಇವ್ರ ಜೊತೆಯಲ್ಲಿ? ಆದ ಕಾರಣ ಎಲ್ಲಿ ಅವರಿಗೆ ಡಿಫೆಂಡ್ ಮಾಡುವಂಥ ಯಾವುದೇ ವಿಚಾರ ಇಲ್ಲ. ಇಡೀ ದೇಶದ ಜನರಿಗೆ ಓಪನ್ ಕಣ್ಣಲ್ಲಿ ಕಾಣ್ತದೆ, ನಮ್ಗೆ ಮತ್ತು ನಿಮ್ಗೆ ಕೂಡ ಕಾಣ್ತದೆ. ಇದು BJP ಸರ್ಕಾರ ಅತ್ಯಂತ ಅನ್ಯಾಯ ಈ ದೇಶದಲ್ಲಿ ಮಾಡಿದೆ. ಎಲ್ಲ ಯಾರ ಮೇಲೆ ತನಿಖೆ ಮಾಡಿ ಆಕ್ಷನ್ ತಗೊಳ್ಳಿಲ್ಲ ನೀವು ಮಾಡಿ. ಏನು ಇಷ್ಟು ಸಮಯ ಏನು ಮಾಡ್ತಿದ್ದೀರಿ? ಏನಿದೆಲ್ಲ ನಾಟಕ? ಯಾರು? ನಾವು ಕೂಡ ಹೇಳುದು ಅದೇ. ಇದಕ್ಕೆ ಜವಾಬ್ದಾರಿ ಯಾರು? ಹೂಸ್ ಮಾನಿಟರಿಂಗ್ ಇಟ್? ಯಾರು ಮಾನಿಟರ್ ಮಾಡಿ ಹೇಳಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ದಾರೆ? ಅದರ ಮೇಲೆ ಯಾರು? ಅದರ ಮೇಲೆ ಯಾರು? ಅಷ್ಟೇ ಹೇಳಿ. ಯಾರು ನೋಡಿ, ಹೂವೆಸ್ಟ್ ಮಾನಿಟರ್ ಅವರ ಮೇಲೆ ಯಾರು ಕ್ರಮ ತೆಗೊಳ್ಬೇಕು? ಕ್ರಮ ತೆಕ್ಕೊಳ್ಳಿ ಅಲ್ಲ. ಯಾಕೆ ನೋಡಿ, ಯಾರು ಜಾಬ್ ಮಾನಿಟರ್ ಹೂಸ್ ಮೇನ್ ಮೇಲುಸ್ತುವಾರಿ ಯಾರು? ಅದನ್ನು ನಾನು ಹೇಳಿದಲ್ಲ. ಹಾಗಾದ್ರೆ ನೀವು ಯಾಕೆ ನಾಗೇಂದ್ರ ಪ್ರತಿಭಟನೆ ಕೇಳಿದ್ದೀರಿ, ಇದನ್ನು ಕೇಳಿದ್ದೀರಿ? ಅಲ್ಲಿ ಅಧಿಕಾರಿ ಇದ್ರಲ್ಲ ಬೇರೆ ಅವರು. ಹಾಗೆ ಆಗುವಂಥದ್ದು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಒಂದೊಂದು ಬಾರಿ ಲೀಕ್ ಆಗುದಿಲ್ಲ. ರಾಜ್ಯ ಸರ್ಕಾರದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ ಆಗಲಿಲ್ಲ. ನಮ್ಮಲ್ಲಿದ್ದಾಗ ಕೇಂದ್ರ ಸರ್ಕಾರ BJP ವಹಿಸ್ತಾನ ತನ್ನ ನಂತರ ಒಮ್ಮೆ ಲೀಕ್ ಆಗುದಿಲ್ಲ. ಇದು 1 ವರ್ಷ ಅಲ್ಲ, 3 ಸಲ ಆಗ್ತದೆ. ಕೇಳಲಿಕ್ಕೆ ಜನ ಇಲ್ವಾ ಇವ್ರ ಹತ್ರ? ಮತ್ತೆ ಯಾರು ಲೀಕ್ ಮಾಡಿ ಇರುವುದು? ಮುಖ್ಯಸ್ಥರು ಅರೆಸ್ಟ್ ಆದಾಗ ಇವರ ಜೊತೆಲಿ ಫೋಟೋ ತಗೊಂಡವರೇ ಇರುವುದು. ಮತ್ತು ಅವ್ರು ಗೊತ್ತಿದ್ದು ತಗೊಂಡಿದ್ದಾರಾ ಗೊತ್ತಿಲ್ಲ ತಗೊಂಡು ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಯಾರು ಮೇಯ್ನ್? ಇದರಲ್ಲಿ ಕಿಂಗ್ ಪಿನ್ಗಳು ನಿಮ್ಮ ಮುಖಾಂತರ ನಮಗೆ ತಿಳಿತದೆ. ಆದ ಕಾರಣ ಇದಕ್ಕೆ ಒಬ್ಬರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ನೈತಿಕ ಹೊಣೆ ಯಾರ್ದಿದೆ? ಸಂಬಂಧಪಟ್ಟಂತ ಇವತ್ತು ಮಂತ್ರಿಗಳಿದೆ. ಕಾಂಗ್ರೆಸ್ ರಾಜ್ಯಕ್ಕೆ ಮಾಡೋದಾದ್ರೆ ನಾವು ಪ್ರಧಾನಮಂತ್ರಿಯನ್ನೇ ಕೇಳ್ತಿದ್ದೆವು. ಪ್ರಧಾನಮಂತ್ರಿ ಯಾರು ಕೇಳ್ತಾರೆ ಈಗ? ಪ್ರಧಾನಮಂತ್ರಿ ರಾಜೀನಾಮೆ ಕೇಳೋದಿಲ್ಲಲ್ಲ. ಇಲ್ಲಿ ಕೇಳೋದು ಯಾರು? ಸಂಬಂಧಪಟ್ಟಂತ ಮಂತ್ರಿಗಳ ನಾವು ರಾಜೀನಾಮೆ ಅದ್ರಲ್ಲಿ ತಪ್ಪೇನಿದೆ? ನಾವಂತಲ್ಲ, ವಿದ್ಯಾರ್ಥಿಗಳು ಮತ್ತು ಹೆತ್ತವರು. ಈಗ ದೇಶದ ವಿದ್ಯಾರ್ಥಿಗಳ ಸಮಸ್ಯೆ ನಡೀತಾ ಇದೆ. ಇಲ್ಲಿ ನೀವು ಕಾಂಗ್ರೆಸ್ BJP ಆಗಿರ್ತೀರ, ಅದಕ್ಕೆ ಪುರುಸೋತಿರ್ಲಿಲ್ವ ಸಮಯ? ಅದು ನಮ್ಮತ್ತೆ ನೋಡುವ. ಆಯ್ತು, ನೋಡುವ. ಈಗ ಈ ದೇಶದ ಆಯ್ತು ಅದನ್ನ ನೀವು ಹೇಳ್ತೀರಿ, ಇದನ್ನು ಈ ಮಕ್ಕಳಿಗೆ ಹೊಡೆದದ್ದು ಕಾಂಪನ್ಸೇಟ್ ಮಾಡ್ತೀರಾ? ಮತ್ತೆ ನಾನು ಹೇಳ್ದು ಕೇಳಿ ಯಾಕೆ ನೋಡಿ, ಪ್ರತಿಭಟನೆ ಸ್ವರೂಪ ಅಲ್ಲ, ನಿಮ್ಮ ಪ್ರಶ್ನೆ ಸ್ವರೂಪ ಕರೆಕ್ಟ್ ಬೇಕಲ್ಲ. ಇಲ್ಲಿ ನಾನು ವಿಷಯ ಏನಂತ ಹೇಳುದಂತ ಹೇಳಿದರೆ, ಇಲ್ಲಿ ಈ ದೇಶದ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ವಾ? ಪ್ರಶ್ನೆ ಪತ್ರಿಕೆ 2 ಸಲ 3 ಸಲ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ 20 ಅಧಿಕ ವಿದ್ಯಾರ್ಥಿಗಳು ಹೋಗಿದ್ದಾರೆ ಇಲ್ವಾ? ಇದರಲ್ಲಿ ಆ ನೀಟಲ್ಲಿ ನಮ್ಮ ಮತ್ತು ನಿಮ್ಮ ಮಕ್ಕಳಿದ್ದಾಗ ಮಾತ್ರ ಆ ಸಮಸ್ಯೆ, ಅದ ಟೆನ್ಷನ್ ನಮಗೆ ಅರ್ಥ ಆಗ್ತದೆ. ಇಲ್ಲ ನಮಗೂ ಕೂಡ ಅದು ಅರ್ಥ ಆಗಲಿಕ್ಕೆ ಇವತ್ತಿಲ್ಲ. ಆ ನೋವು ಇವತ್ತೇನು ನಮ್ಮ ಮನೆ ಎಷ್ಟೋ ನಿನ್ನೆ ಮೊನ್ನೆಯಿಂದ ಕೂಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ.
ನನಗೆ ಮೊನ್ನೆ ಮಾರ್ಕ್ ಚೆನ್ನಾಗಿ ಬರ್ತಿದ್ದೆ ಮತ್ತು ನನಗೆ ಟೆನ್ಷನ್ ಆಯಿತು, ಈಗ ಸೀಟ್ ಸಿಕ್ಕುವುದಿಲ್ಲ, ಇವರು ನನ್ನ ಮಗಳು ಅದು ಬಿಟ್ಟು ಬೇರೆ ಹೋಗುವುದಿಲ್ಲ, ಹಾಗೆ ಅವ್ರಿಗೆ ಅದೇ ಬೇಕು, ಈ ರೀತಿ ಎಷ್ಟು ಫ್ಯಾಮಿಲಿ ಅತ್ತು ಎಲ್ಲ ಕೂಡ ಟೆನ್ಷನ್ ಇರುವಂಥದ್ದು. ಅದಕ್ಕೆ ಇವ್ರಿಗೇನು ಸಮಸ್ಯೆ ಇದೆ? ನಕಲಿ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಕೂಡ ಖಂಡಿಸ್ತಾರೆ ನಕಲಿ ಪೊಲೀಸರ ಬಗ್ಗೆ. ಈಗ ನಕಲಿ ಅವರು ಹೇಗೆ ಬಂದ್ರಂತ ಮುಖ್ಯ, ಯಾವ ಧೈರ್ಯದಲ್ಲಿ ಈ ನಕಲಿಗಳು ಬಂದರು, ಈ ಅಸಲಿಗಳ ಧೈರ್ಯದಲ್ಲೇ ನಕಲಿಗಳು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ಇದೆಲ್ಲ ವಿಚಾರಗಳು ನಾವು ರಾಜೀನಾಮೆ ಕೊಡುವಂಥದ್ದು ಅಂತ ಹೇಳಿದರೆ, ಇವರು ಯಾರು ಈ ನಕಲಿಗಳಲ್ಲಿ ಬಂದಿದ್ದರೆ ಯಾರ ಪ್ರೋತ್ಸಾಹದ ಮುಖಾಂತರ, ಯಾರ ಇನ್ಫ್ಲುಯೆನ್ಸ್ನ ಮುಖಾಂತರ ಈ ಅಸಲಿ ಪೊಲೀಸ್ಗಳನ್ನು ಬಾಯಿ ಮುಚ್ಚಿಸಿ ನಕಲಿಗಳನ್ನು ಕೂತುಕೊಳಿಸಿದವರು ಯಾರು? ಅದು ನೀವು ಹೇಳುದು, ನಾನೀಗ ಹೇಳುದಾ? ನೀವು ಹೇಳಿದ ನಾನು ಹೇಳುದು ಈಗ. ಅದಕ್ಕೆ ಇದೆಲ್ಲ ತನಿಖೆ ಆಗಬೇಕು. ಯಾಕೆ ಸಣ್ಣ ವಿಚಾರ ಅಲ್ಲ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಕಿತ್ತು ಬಿಸಾಡಿದ್ರು, ನೇಪಾಳದಲ್ಲಿ ಸರ್ಕಾರ ಬಿಸಾಡಿದ್ರು ಯುವಕರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆದಾಗ. ಇದೇ ಬಹುಶಃ ಈ ದೇಶದಲ್ಲಿ ಅಲ್ಲಿ ಅದು ಯಾವ ಸತ್ಯ? ನೀವು ಹೇಳಿ ಸತ್ಯ, ನಾನು ಸತ್ಯ ಈಗ ನೋಡಿದೆ ಯಾರು? ಬಿಜೆಪಿಯವರ ಮಾತನ್ನು ನೀವು ಹೇಳ್ತಾ ಇದ್ರಿ, ನೀವು ಸತ್ಯ ವಿಚಾರ ಹೇಳ್ತಾ ಇಲ್ಲ. ಅಲ್ಲಿ ಏನ್ ಕೇಳುವ, ಅವ್ರ ಹತ್ರ ಕೇಳುವ. ನೀವು ಬಿಜೆಪಿ ಅವರು ಹೇಳಿದ್ದಾರೆ ಅದನ್ನ ನಾವು ಹೇಳ್ತಾ ಅಂತ ಹೇಳಿದ್ರಿ, ಬಿಜೆಪಿ ಅವರ ಮಾತು ಕೇಳಿ ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಇದು ಎಲ್ಲಿ ಅರ್ಥ ಉಂಟಾ? ಆಯ್ತು, ಸತ್ಯ ಇದ್ರೆ ಗೊತ್ತಾಗ್ತದಲ್ಲ. ನೋಡಿ ಎಗ್ರೆ ನಮ್ಗೆ ನಿಮ್ಗೆ ನೋಡಿ, ನಮ್ಗೆ ಮತ್ತು ನಿಮ್ಗೆ ಅದು ಎಗ್ರಿ ಆಗ್ಲಿ ಅಂತ ಕೇಳಿದಾಗ ಗೊತ್ತಾಗ್ತದೆ. ಬಿಜೆಪಿ ಅವರ ಮಾತು ಕೇಳಿ ನೀವೆಲ್ಲ ಅದನ್ನು ಪ್ರಶ್ನೆ ಮಾಡಿದ್ರೆ ಆಗುದಿಲ್ಲ. ಇಲ್ಲಿ ವಿಚಾರ ಏನಿದೆ, ನಾವು ಮತ್ತು ನೀವು ವಿದ್ಯಾರ್ಥಿಗಳ ಪರವಾಗಿ, ಹೆತ್ತರ ಪರವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಲಿಕ್ಕೆ ನಾವು ನಿಲ್ಬೇಕು. ಡಿಸ್ಕಷನ್ ಅಪೋಸಿಷನ್ ಲೀಡರ್ ಯಾವಾಗ ಡಿಸ್ಕಷನ್ ತಯಾರಾಗೇ ಇರ್ತದೆ, ಯಾವೊಂದು ಕೂಡ ಡಿಸ್ಕಷನ್ ಹಿಂದೆ ಹೋಗುದಿಲ್ಲ. ಅಲ್ಲಿ ಏನಾದ್ರು ಡಿಸ್ಕಷನ್ ಬೇಗ ಇದ್ದ ಅಲ್ಲಿ ಏನಾದ್ರು ಬೇರೆ ಟೆಕ್ನಿಕಲ್ ವಿಚಾರ ಇರಬೇಕಿತ್ತು. ಅದರ ಒಳಗಡೆ ಏನು ನಡೆದಿದೆ ಅಂತೇಳಿ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವರ ಮಾತನ್ನು ಕೇಳಿ ನೀವು ಹೇಳುವಂಥದ್ದು, ನಿಮ್ಮ ಮಾತು ಕೇಳಿ ನಾನು ಇಲ್ಲಿಗೆ ಅದನ್ನು ಒಪ್ಪಲಿಕ್ಕೆ ಆಗ್ತದಾ? ಅದು ಏನಲ್ಲಿ ವಿಚಾರ ಆಗ್ತದೆ ನಾನು ಕೇಳಿ ಮತ್ತೆ ನಿಮಗೆ ಹೇಳ್ತೇನೆ. ಈಗ ನಮ್ದು ಪ್ರಶ್ನೆ ಏನಿದೆ, ನಮಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ವಾ? 20 ತೀರ ಯಾಕೆ ಪರಿಹಾರ ಕೊಡೋದಿಲ್ಲ 20 ಜನ ವಿದ್ಯಾರ್ಥಿಗಳಿಗೆ? ಯಾಕೆ ನೈತಿಕ ರಾಜೀನಾಮೆ ಕೊಡೋದು? ಅದಕ್ಕೊಂದು ಉತ್ತರ ಕೊಡಲಿ ಅಲ್ಲ? ಯಾಕೆ ಅದಕ್ಕೊಂದು ಉತ್ತರ ಕೊಡಲಿ? ಅದು ಬಿಟ್ಟು ನೀವು ಪ್ರತಿಭಟನೆ ಮಾಡ್ತೀರಿ, ನೀವು ಅಲ್ಲಿ ಕೇಳಲಿಲ್ಲ, ಇಲ್ಲಿ ಲಾಠಿ ಚಾರ್ಜ್, ಇದೆಲ್ಲ ಯಾಕೆ? ನೋಡಿ, ನಾನು ಅದನ್ನು ಹೇಳ್ತಾ ಇದ್ದೇನಲ್ಲ, ಎಷ್ಟು ದೊಡ್ಡ ನೀತಿಗೆ ಸಂಬಂಧಪಟ್ಟ ವಿಚಾರ ಇರುವಾಗ ಇವತ್ತು ಇದಕ್ಕೆ ಅವಕಾಶನೇ ಕೊಡಬಾರ್ದಿತ್ತು. ಇನ್ನೂ ಅದು ಈಗ ಆಗುವ ಎಲ್ಲ ದೇಶಕ್ಕೆ ಅದು ಕೇಂದ್ರ ಸರ್ಕಾರದ ವೈಫಲ್ಯತೆ ಮುಖ್ಯ ಕಾರಣ. ಅಲ್ಲಿ ಇಷ್ಟೆಲ್ಲ ವಿಚಾರಗಳು ನೀಟ್ ಪ್ರತಿಗೆ 2 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಈ ರೀತಿ ವಿದ್ಯಾರ್ಥಿಗಳು ತೀರಿ ಹೋದಾಗ ಅವರಿಗೆ ನ್ಯಾಯ ಕೊಡುವ ಬದಲು ಬಹುಶಃ ಪರೋಕ್ಷವಾಗಿ ಸುಮ್ಮನೆ ಎದ್ದುಕೊಂಡು ವಿದ್ಯಾರ್ಥಿಗಳ ಮೇಲೆ ಆರೋಪ ಆಗುವಾಗ ಈ ರೀತಿಯ ಇವತ್ತು ಪ್ರೇರಣೆ ಮತ್ತು ಪ್ರೊವೊಕೇಶನ್ ಇವತ್ತು ಆಗ್ತದೆ. ಕಾಂಗ್ರೆಸ್ ಆದರೆ ಇದಕ್ಕೆ ಅವಕಾಶನೇ ಕೊಡ್ತಿರಲಿಲ್ಲ. ವಿದ್ಯಾ ಸಂಬಂಧಪಟ್ಟಾಗೆ ಇವತ್ತು ಧಾರವಾಡದಲ್ಲಿ ಯುವಕರು ಎದ್ದು ನಿಂತರು, ನಮಗೆ ಕೆಲಸ ಬೇಕಂತೇಳಿ. ಸಂಜೆ ಆಗುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕ್ಯಾಬಿನೆಟ್ ತೀರ್ಮಾನ ಮಾಡಿತ್ತು, 55,000 ಜನರಿಗೆ ನಾವು ಕೆಲಸ ಕೊಡ್ತೇವೆ ಅಂತೇಳಿ. ಮರುದಿವಸ ಎಲ್ಲ ವಿಡ್ರಾ ಮಾಡಲಿಲ್ವಾ? ಎಲ್ಲ ಶಾಂತಿ ನೆಲೆಸಲಿಲ್ವಾ? ಆ ಜೊತೆ ನಾವು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ದಾರೆ, ನಿರುದ್ಯೋಗಿಗಳಿಂದ ಏರಿಕೊಂಡು ನಾವು ಕೂಡ ಅದೇ ರೀತಿ ಸುಮ್ಮನಿದ್ದು, ಇದು ಯಾರು ಹೊರಗಿಂದ ಬಂದಿದ್ದಾರೆ, ಬಾಂಗ್ಲಾದಿಂದ ಬಂದಿದ್ದಾರೆ, ಇಲ್ಲಿಂದ ಇವಾಗ ಲಾಠಿಯಲ್ಲಿ ಹೊಡಿತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಒಂದು ಸರ್ಕಾರ ಈ ದೇಶದ ವಿದ್ಯಾರ್ಥಿಗಳನ್ನು ನಿಭಾಯಿಸುವಂಥ ಕೆಲಸ, ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿತ ಕೆಲಸ ಇರುವಂಥದ್ದು. ಸಮಸ್ಯೆ ಬಂದು ಯಾರದು ವೈರಿಗಲ ಅಲ್ಲಿ ಪ್ರತಿಭಟನೆ ಮಾಡುವವರು? ನಮ್ಮ ಸ್ವಂತ ಮಕ್ಕಳಲ್ವಾ? ಅವ್ರ ಮೇಲೆ ಕೇಸ್ ಇದೆ, ಅವ್ರು ರೌಡಿಗಲ? ಎಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಅವರು ನೀವು ಯಾಕೆ ಅಂತ ಹೋಗ್ಲಿಕ್ಕೆ ಬಿಡ್ತೀರಿ? ಯಾಕೆ ಮಾತಾಡೋದಿಲ್ಲ? ಯಾಕೆ ನಿಮ್ಗೆ ಅನ್ಯಾಯ ಆಗಿದೆ ಈ ರೀತಿ ಅಂತೇಳಿ ಅವ್ರಿಗೆ ಪರಿಹಾರ ಘೋಷಣೆ ಯಾಕೆ ಮಾಡೋದಿಲ್ಲ? ಯಾರು ರೌಡಿಗಳಿಗೆ ಒಟ್ಟು ಸತ್ತ ಪರಿಹಾರ ಕೊಡ್ತೀರಿ ಇಲ್ಲಿ ಕೂತ್ಕೊಂಡು? ಕಾಂಗ್ರೆಸ್ ಹಿಂದೆ ಕೂಡ ಮುತುವರ್ಜಿತ್ತು, ಈಗಲೂ ಕೂಡ ಮುತುವರ್ಜಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಕಾರಾತ್ಮಕ ಚಿಂತನೆಯಲ್ಲೇ ಅದಕ್ಕೆ ಪರಿಹಾರ ಕಾಣಬೇಕೆಂಬ ಉದ್ದೇಶ ಇದೆ. ನೇರವಾಗಿ ಏಕದಮ್ ಆಗಿಕೊಂಡು ಇವತ್ತು ಬೇರೆಯವರಾಗಿ ರಾಜಕೀಯ ಮಾಡಿಕ ಅಥವಾ ಎಂದೇ ವಿಚಾರ ಅಲ್ಲ. ಇವತ್ತು ಅದನ್ನು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅದಕ್ಕೆ ಅಂತಿಮವಾದ ಲಾಜಿಕ್ ಎಂದಿಗೆ ತರಬೇಕೆಂಬ ಉದ್ದೇಶ ಇತ್ತು. ಯಾವಾಗ ಅಲ್ಲಿಯೂ ಕೂಡ ಚಾನ್ಸ್ ಇಲ್ಲ, ಅಲ್ಲಿ ಕೂಡ ಇದು ಅವಕಾಶ ಇದಕ್ಕಿಲ್ಲ, ಅಲ್ಲಿ ಕೂಡ ಮುಂದಕ್ಕಾಗ್ತದೆ, ಆಗ ಬರಲೇಬೇಕಾಗ್ತದೆ. ಅದಲ್ಲದೆ ಯಾವಾಗ ಇವತ್ತು ಬಿತ್ತು ಈ ಹೋರಾಟಕ್ಕೆ ಪ್ರಾರಂಭ ಆಯಿತು, ಯಾವಾಗ ವಿದ್ಯಾರ್ಥಿನಿಯರು ಅವರ ಹಕ್ಕನ್ನು ಇವತ್ತು ದೇಶದಲ್ಲಿ ಕೇಳ್ತಾ ಇದ್ದಾರಾ, ಆವಾಗ ಅವ್ರಿಗೆ ಲಾಠಿಯಲ್ಲಿ ಬದಲಿ ಬರೆದಾಗ ರಾಹುಲ್ ಗಾಂಧಿಯವರು ಮುಂದೆ ನಿಂತು ಇವತ್ತು ಮಾಡಿದ್ದಾರೆ. ಈ ದೇಶದ ವಿದ್ಯಾರ್ಥಿನಿಯರು ಮತ್ತು ಮುಖ್ಯ ಉದ್ದೇಶ ಇದು ನಾವಲ್ಲ, ಇದು ಈ ದೇಶದ ನಾವು ನೀವು ಎಲ್ಲರೂ ಕೂಡ ಅದ್ರ ಜೊತೆಯಲ್ಲಿ ಇರಬೇಕು. ಅವರಿಗೆ ಪರಿಹಾರ, 2 ನೈತಿಕ ಮತ್ತು ರಾಜೀನಾಮೆ ಕೊಡಬೇಕು. ಇನ್ನು ಮುಂದಕ್ಕೆ ಈ ರೀತಿ ಆಗಬಾರ್ದು, ನೋಡಿಕೊಳ್ಬೇಕು. ಈ 3 ಇರುವಂಥದ್ದು. ಯಾಕೆ ಹಠಕ್ಕೆ ಬೀಳಬೇಕು? ಯಾಕೆ ವಿದ್ಯಾರ್ಥಿಗಳು ಒಂದೊಂದು ರೈತ ಒಂದೊಂದು ನೋಡಿ, ಕಾಕ್ರೋಚ್ಗಳ ಜೊತೆ ನಮಗೆ ಟೈ ಅಪ್ ಇದೆ, ಅದರ ಪಾರ್ಟಿ ಜೊತೆ ನಮ್ಗೆ ಯಾವುದೇ ಟೈ ಅಪ್ ಇಲ್ಲ.
ಅದನ್ನು ನಾವು ಡೈಲಿ ನೋಡ್ತಾ ಇರ್ತೇವೆ ಅಲ್ಲಿ. ನೋಡಿ, ಇದನ್ನು ನಾನು ಇವಾಗ ಡಿಸ್ಕಸ್ ಮಾಡಿದ್ದೇನೆ. ಕರ್ನಾಟಕ ದೇಶದಲ್ಲೇ ನಾವು ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಸರ್ಕಾರ 14-15ರಲ್ಲಿ ಇವತ್ತು ಹರೀಶ್ವಾಂತನ ಯೋಜನೆ ಅಂತ ನಾವು ತಂದೆವು. ಹರೀಶ್ವಾಂತನ ಯೋಜನೆ ಇಟ್ಸ್ ದ ಫಸ್ಟ್ ಟೈಮ್ ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ನಾವು ಇವತ್ತು ಇಡೀ ದೇಶದಲ್ಲೇ ತಂದದ್ದು. ಅದನ್ನು ನೋಡಿಕೊಂಡು ಕೇಂದ್ರದಲ್ಲಿ ಇವತ್ತು PM ರಾಹತ್ ತಂದಿದ್ದರು. ಅದೇ ಪ್ರಾಕ್ಟಿಕಲ್ ಆಗಿ ಬಹುಶಃ ಅದಕ್ಕೆ ಸ್ಪಷ್ಟವಾದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದ ಕಾರಣ ಇನ್ನೂ ಕೂಡ ಸಮರ್ಪಕವಾಗಿ ಅದು ಇವತ್ತು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ಬಹುಶಃ 1 ಲಕ್ಷ ನಾವು ಕೂಡ ರಾಜ್ಯ ಸರ್ಕಾರದಿಂದ ಕೊಟ್ಟು ಆ 1.5 + 1 ಲಕ್ಷ ನಾವು ಕೊಟ್ಟು ಅದಕ್ಕೊಂದು ಸ್ಟ್ರೀಮ್ಲೈನ್ ಮಾಡಿ ಅದು ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನು ಮುಂದಿನ ಜಾರಿಗೆ ನಾವು ತರ್ತೇವೆ. ನಾವು ನಿಲ್ಲಿಸಲಿಲ್ಲ, BJP ಸರ್ಕಾರ ನಿಲ್ಲಿಸೋದು. ಅಲ್ಲ, ಆರೋಪ ಎಂದಕ್ಕೆ ಅವರು PM ರಾಹತಲ್ಲಿ ಬರುವುದು 1.5 ಲಕ್ಷ, ನಾವು ಅದನ್ನು 2.5 ಲಕ್ಷ. ಅಲ್ಲ, ನಾನು ಹೇಳಿದ್ದೇನು ಸರ್ಕಾರಕ್ಕೆ ಪ್ರಪೋಸಲ್ ಸಲ್ಲಿಸಿ ಅಂತ ಹೇಳಿದೆ ನಾನು. ಅದಕ್ಕೆ ಖುಷಿ ಪಡಬೇಡಲ್ಲ, ಅದಕ್ಕೆ ಬೇಸರ ಯಾಕೆ ಆಗಬೇಕು ಈಗ? ನೋಡಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವೈಕಲ್ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಅವೇರ್ನೆಸ್ ಜೊತೆಯಲ್ಲಿ ಎಲ್ಲ ಸ್ಕೂಲ್ಗೆ ಹೋಗಿ ಎತ್ತರಿಗೆ ಹೋಗಿ ಕೌನ್ಸಿಲಿಂಗ್ ಮಾಡಿ ಈ ರೀತಿ ತಗೊಳ್ಳೋದು ಅಗತ್ಯತೆ ಮೇಲೆ ಸಂಪೂರ್ಣವಾಗಿ ಅದನ್ನು ನಾವು ಇವತ್ತು ಅದನ್ನು ಇನಿಷಿಯೇಟ್ ಮಾಡ್ತಾ ಇದ್ದೇವೆ. ಬಹುತೇಕ ಯಶಸ್ವಿ ಕೂಡ ಆಗಿದೆ. ಇಲ್ಲ, ಪ್ರಗತಿ ಸೌತ್ ಕನ್ನಡಲ್ಲಿ ಮಾತ್ರ ಕಡಿಮೆ ಇದೆ. ಇಲ್ಲ, ಸ್ಟೇಟಲ್ಲಿ ಚೆನ್ನಾಗಿದೆ. ಅದು ಹೆತ್ತವ್ರಿಗೆ ಬಿಟ್ಟದ್ದು. ನನ್ನ ಮಗಳಿಗೆ ಅಥವಾ ನಿಮ್ಮ ಮಗಳಿಗೆ ಏನು ಕೊಡಬಾರ್ದು ಅಂತೇಳಿ ಹೆತ್ತವ್ರು ತೀರ್ಮಾನ ಮಾಡಬೇಕು. ನನ್ನ ಮಗಳಿಗೆ ನಾನು ಬೇಡ ಅಂತ ಹೇಳ್ತೇನೆ, ನೀವು 5-4 ತೆಗೊಳ್ಳಿ ಅಂತ ಅರ್ಥ ಉಂಟಾ? ನೋಡಿ, ಇಟ್ ಈಸ್ ಆನ್ ಓನ್ಲಿ, ನಾನು ಈಗ ಬಹಳ ಸ್ಪಷ್ಟವಾಗಿ ನಾನು ಮಾಹಿತಿ ಕೂಡ ಕೊಟ್ಟಿದ್ದೇನೆ. ಇದರಲ್ಲಿ ಇಡೀ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ನಾವು ಇದರ ಉತ್ತಮವಾದ ವಿಚಾರ ಏನು, ಯಾಕೆ ನಾವು ಕೊಡ್ತಾ ಇದ್ದೇವೆ, ಇದರ ಸರ್ವೆ ಕಡಿಮೆ ಆಗ್ತದೆ. ಇದನ್ನು ಯಾವ ನಮಗೆ ಕೊಟ್ಟಂಥ ಮಾಹಿತಿ ಏನಿದೆಯಾ, ನಮ್ಮ ಸೈಂಟಿಸ್ಟ್ ಮತ್ತು ಏನು ರಿಪೋರ್ಟ್ ಕಂಪೇರ್ ಕೊಟ್ಟಿದ್ದಾರೆ ಅದನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಶಾಲೆಗೆ ನಾವು ಹೋಗ್ತಾ ಇದ್ದೇವೆ. ಆದಷ್ಟು ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ನೀವು ಕಡ್ಡಾಯ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನನ್ನ ಮಗಳಿಗೆ ಏನು ಔಷಧ ಕೊಡಬೇಕಂತೇಳಿ ನಾನು ತೀರ್ಮಾನ ಮಾಡಬೇಕು. ನನಗೆ ಅವೇರ್ನೆಸ್ ಕೊಡಿ, ನಾನೆಲ್ಲ ಆಲೋಚನೆ ಮಾಡಿಕೊಂಡು ಇದರಲ್ಲಿ ಇದನ್ನು ಮಾಡಲಿಕ್ಕೆ ಆಗ್ತದಾ? ಇದರಲ್ಲಿ ನಿಮ್ಮ ಈ ರೀತಿ ಕಂಟ್ರೋಲ್ ಆಗ್ಬೋದು, ವಿಚಾರ ಇದೆ ಅಂತ ಹೇಳ್ತೇವೆ ಇದರಲ್ಲಿ. ಆದ ಕಾರಣ ನನ್ನ ಮಗಳಿಗೆ ಏನು ಕೊಡಬೇಕು ಅದನ್ನು ಮಾಹಿತಿ ನಾನು ಪಡ್ಕೊಳ್ಬೇಕು. ಮತ್ತು ತಂದೆ ತಾಯಂದಿರ ಅದೊಂದು ತೀರ್ಮಾನ ಅದೆಲ್ಲ ನಾವು ಸಿಸ್ಟಮ್ಯಾಟಿಕ್ ರೋಲ್ ನೋಡಿ. ಹೌದು, ಈಗ PM ರಾಹತ್ ಇವತ್ತು ಅನುಷ್ಠಾನನೇ ಆಗ್ತಾ ಇಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಒಂದು ಹೇಳಿದ್ದಾರೆ, ಸಿಸ್ಟಮ್ಯಾಟಿಕ್ ಆಗಿ ಅದು ಇನ್ನೂ ಕೂಡ ಟೆಕ್ನಿಕಲ್ ಬರೀ ಹೇಳಿಬಿಟ್ಟಿದ್ದಾರೆ. ಟೆಕ್ನಿಕಲ್ ರೂಲ್ಸ್ ನಮ್ಮ ರಾಜ್ಯದಲ್ಲೇ ನೋಡಿ, ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಸಂಖ್ಯೆ ಕಡಿಮೆ ಇದೆ. ಇದಕ್ಕೆ ನಾವು ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಮಾಡಿ ಇದನ್ನು ಫುಲ್ ಫ್ಲೆಡ್ಜ್ ಆಗಿ ನಾವು ತಗೊಳ್ಳಿಕ್ಕೆ ಇವತ್ತು ಒಂದು ಸಿಸ್ಟಮ್ ನಾವು ಅದನ್ನು ಮಾಡ್ತೇವೆ. ಅದನ್ನು ಎನ್ರೋಲ್ಮೆಂಟ್, ಎಂಪ್ಯಾನ್ಮೆಂಟ್ ಇರಲಿ, ಜನರಿಗೆ ಮಾಹಿತಿ ಇರಲಿ, ಆಸ್ಪತ್ರೆಗೆ ಅದನ್ನೆಲ್ಲ ಆಸ್ಪತ್ರೆಗೆ ಕರೆಸಿಕೊಂಡು ಕೂತ್ಕೊಂಡು ಈ ರೀತಿ ಮಾಡಿಕೊಂಡು ಅದರ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ತಂದು ಸರ್ವ ಜನರಿಗೆ ಕೂಡ ಅದು ಪ್ರಯೋಜನ ಸಿಕ್ಕುವಂಥ ವ್ಯವಸ್ಥೆ ನಾವು ಅದನ್ನು ಮಾಡ್ತೇವೆ. ನೋಡಿ, ನಮ್ಮ ಸಮಾಜದಲ್ಲಿ ಪ್ರತಿಭಟನೆ ಇಲ್ಲದ ಏನು ಕೂಡ ಆಗಲಿಲ್ಲ. ಪ್ರತಿಯೊಂದು ಕೂಡ ಒಳ್ಳೆಯದಕ್ಕೂ ಕೂಡ ವಿಚಾರ ಇದ್ದೇ ಇದೆ. ಇವತ್ತು ನಾನು ಹೇಳ್ದಲ್ಲ, ಇಂದಿರಾ ಗಾಂಧಿಯವರು ಕಲರ್ TV ತಂದಾಗ ಕೂಡ ಪ್ರತಿಭಟಿಸಿದರು. ಈಗ ಪ್ರತಿಭಟನೆ ಮಾಡಿದವರು ಇವತ್ತು ಮನೆಯಲ್ಲಿ ವೀಲ್ಚೇರಲ್ಲಿ ಕೂತ್ಕೊಂಡು 100 ಚಾನಲ್ ನೋಡ್ತಾ ಇದ್ದಾರೆ ಇದರಲ್ಲಿ. ಆದ ಕಾರಣ ಬೇರೆ ಬೇರೆ ರೀತಿಯಿಂದ ಇಲ್ಲಿಯೂ ಕೂಡ ನಾವು ನಮ್ಮ ಊರಿಗೆ ಅಗತ್ಯ ನೋಡಿಕೊಂಡು ನಾವೊಂದು ಆರ್ಟ್ ಆಫ್ ದಿ ಎಕ್ಸಲೆನ್ಸ್ ಆಫ್ ದಿ ಒಂದು ಸಂಸ್ಥೆ ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಏನು ಅವರ ಪ್ರತಿಭಟನೆ, ಏನು ಅವ್ರ ಅಭಿಪ್ರಾಯ ಇದೆ ಅವ್ರು ರೈಟಿಂಗಲ್ಲಿ ಕೊಡಲಿ. ಸ್ಟಾರ್ಟ್ ಮಾಡಲಿಲ್ಲಲ್ಲ, ವಿ ಆರ್ ರೆಡಿ ಟು ಚೇಂಜ್. ಅವ್ರು ಸಲಹೆ ಕೊಡಲಿ, ಅದು ಬರ್ತದೆ. ಅಲ್ಲ ಈಗ ನಾವು ಪ್ಲ್ಯಾನ್ ಮೇಡಮ್ ಯಾವ ಕೂಡ ಚೇಂಜ್ ಮಾಡ್ಬೋದು. ಯಾರಾದರೂ ಸಲಹೆ ಕೊಟ್ಟರೆ
ಅದು ಏನಾದರೂ ನಮಗೆ ಪ್ರಯೋಜನ ಅಂತ ಗೊತ್ತಾದರೆ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡ್ತೇವೆ. ಅದು ಏನು ಕೂಡ ಅದರಲ್ಲಿ ಬೇಡ. ನಾವು ಒಟ್ಟಾರೆಯಾಗಿ ಟೋಟಲಾಗಿ ನಮ್ಮ ಜಿಲ್ಲೆಯ ಜನತೆಗೆ ಅದರಿಂದ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕಾಗಿ ಅದು 100 ಕೋಟಿಯ ಪ್ರೋಗ್ರಾಮ್ ಒಂದು ಹಾಫ್ ಈಗ ನಮ್ಮದು 35 ಕೋಟಿ, ಮತ್ತು ನಮ್ಮ KMC ಅವರು ಏನು ಅವರು ಹೇಳಿದ ಪ್ರಕಾರ ನಡೆಸ್ತಾ ಇದ್ದಾರೆ, ಅವರು 35 ಕೋಟಿ ಕೊಡಬೇಕು. ಅದು ಕಂಪ್ಲೀಟ್ ಆದ ನಂತರ ಮೇಲಿನ 2 ಫ್ಲೋರ್ ಮತ್ತೆ ನಾವು 35 ಕೋಟಿಯೆಲ್ಲ ಕೆಲಸ ನಾವು ಮಾಡ್ತೇವೆ. ಅದರ ಬಗ್ಗೆ ಯಾವೆಲ್ಲ ಇವತ್ತು MOU ಸೈನ್ ಮಾಡಿದ್ದಾರೆ, ಯಾವ ಆಸ್ಪತ್ರೆ ಸೈನ್ ಮಾಡಿದ್ದಾರೆ, ಅವ್ರನ್ನ ಕರೆಸೋದು ಮೀಟಿಂಗ್ ಮಾಡ್ತೇನೆ. ಯಾಕಂತ ಹೇಳಿದರೆ ಕೆಲವರು ಯಾರು MOU ಮಾಡಿದ್ದಾರೆ ಅವರು ಸಮರ್ಪಕವಾಗಿ ಅಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು MOU ಹಾಕಿದ್ದನ್ನು ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಅಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಇವತ್ತು ಮಾಡ್ತಾ ಇಲ್ಲ. ಅದಕ್ಕೆ ಇಷ್ಟು ನಿಗದಿತ ಸಮಯದಲ್ಲಿ ಅದನ್ನು ಅನುಷ್ಠಾನಗೊಳಿಸಬೇಕು. ಇಲ್ಲದಿದ್ದರೆ ಆ MOU ನಾವು ಕ್ಯಾನ್ಸಲ್ ಮಾಡ್ತೇವೆ. ಅಲ್ಲ, ಈಗ 4ನೇ ಬೆಳ್ತಂಗಡಿ ಸಂಬಂಧಪಟ್ಟ ಇನ್ನೂ ಆಗಿಲ್ಲ, ಅದನ್ನ ರಿವ್ಯೂ ಮಾಡ್ತೀರಾ, ಬೇರೆಯವರಿಗೆ ಇದು ಮಾಡ್ತಾರಾ ಹೇಗೆ? ಅಂದರೆ ಬೇರೆ ಇನ್ಸ್ಟಿಟ್ಯೂಟ್ಸ್ನ ಅಲ್ಲ, ಯಾಕೆ ಕರೆದು ಕೇಳ್ತೇವೆ ನಾವು. ನಮಗೆ ಯಾಕೆಂದರೆ ಬೆಳ್ತಂಗಡಿ, ಉಪ್ಪಿನಂಗಡಿ, ಕಡಬ ಮತ್ತು ತಾಲೂಕು ಹಾಸ್ಪಿಟ್ಲಿಂದಲೂ ಕೂಡ ಮೋರ್ ಇಂಪಾರ್ಟೆಂಟ್ ಇಸ್ CHS. ಬಹುತೇಕ ನಮ್ಮ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಡಾಕ್ಟರ್ಸ್ ಇದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಕೆಲವೊಂದು ಕಡೆ ಬಿಟ್ಟು, ಅದು ಕೆಲವೊಂದು ಡಾಕ್ಟರ್ಗಳನ್ನ ಬಿಟ್ಟು ಬೇರೆಲ್ಲ ಡಾಕ್ಟರ್ಸ್ ಇವತ್ತು ಬಹುತೇಕ ಎಲ್ಲ ಕಡೆ ಕೂಡ ಇರ್ತಾರೆ ಇದರಲ್ಲಿ. ಆದರೆ CSCಯಲ್ಲಿ ನಮಗೇನು ಕೂಡ ಇವತ್ತು ಸ್ಟ್ರೆಂತ್ ಇರುವುದಿಲ್ಲ. ಅಲ್ಲಿ ನರ್ಸಸ್ ಕಡಿಮೆ, ಡಾಕ್ಟರ್ಗಳು ಕಡಿಮೆ. ಇದನ್ನು ಅವ್ರು ತಗೊಳ್ಬೇಕು ಮೊದಲ ಆದ್ಯತೆ ಮೇರೆಗೆ. ಅದರ ಬಗ್ಗೆ ನಾನು ಮೊನ್ನೆ ಒಂದು ರಿವ್ಯೂ ಮಾಡಿದ್ದೆ. ನೀವು ಹೇಳಿದಾಗೆ ಕೆಲವೊಂದು ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಾನು ಅದಕ್ಕೆ ಯಾರೆಲ್ಲ MOU ವಹಿಸ್ಕೊಂಡಿದ್ದಾರೆ ಮತ್ತು ಎಷ್ಟು ಕಾಲೇಜ್ನವ್ರು ಇದ್ದಾರೆ ಅವರಿಗೆ ನಾವು ವಹಿಸಿದ ನಂತರ ಅದರ ಪ್ರಕಾರ ಅವ್ರ ಅನುಷ್ಠಾನ ಮಾಡಬೇಕು. ಈಗ ನಾವು ಕ್ರಿಟಿಕಲ್ ಕೇರ್ ಅಂತ ನಿನ್ನೆ ಉದ್ಘಾಟನೆ ಮಾಡಿದ್ದೇವೆ. ನಮ್ಮಲ್ಲಿ ಬಹುಶಃ ಇವತ್ತಲ್ಲಿ ಸ್ಟಾಫ್ ನರ್ಸ್ ಮತ್ತು ಕೆಲವೊಂದು ಡಾಕ್ಟ್ರುಗೆಲ್ಲ ನಾವು ಕೊಟ್ಟಿದ್ದೇವೆ. ಅದು ಫುಲ್ ಫ್ಲೆಜ್ ಆಗಬೇಕಾದ್ರೆ ನಮಗೆ ಇಂಥ ಸಹಕಾರ ನಮಗೆ ಬೇಕೇ ಬೇಕು.